ಕೊರೋನಾ ನಿಯಂತ್ರಣಕ್ಕಾಗಿ ಕೇಂದ್ರ ರಾಜ್ಯ ಸರ್ಕಾರದ ರೂಪುರೇಷೆಗೆ ಅನುಗುಣವಾದ ತೀವ್ರತರದ ಹೋರಾಟಲು ನಿರಂತರ ಆವೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಗುರುವಾರದ್ದು ಒಂದು ವಾರ ಲಾಕ್ಡೌನ್ ಆದುಪ್ಪುಣು. ಆಂಡಲ ಜನಕುಲಿನ ಅವಶ್ಯಕ ಖರೀದಿಗೆ ದಿನಬಳಕೆ ಸಾಮಗ್ರಿ ತರಕಾರಿ ಪೇಪರ್ ಪೇರು ಮರ್ದದ ಅಂಗಡಿಗಳಿಗೆ ಅವಕಾಶ ಉಂಟು. ಜನಕುಲು ಅನವಶ್ಯಕ ಪಿದೈ ಬರಂದೆ ಕೊರೋನಾ ನಿಯಂತ್ರಣದ ಲಾಕ್ಡೌನ್ಗೂ ಸಹಕಾರ ಕೊರಡು. ಅತಿ ಅವಶ್ಯಕವಾದ ಪಿದೈ ಬರ್ಪುನಿಂದಾಂಡಲ ಮಾಸ್ಕ್ ಪಾಡೋನ್ಲೆ ಸಾಮಾಜಿಕ ಅಂತರನ್ನು ಕಾತೊಂದು ಕೈನು ಆಯ್ನಾತು ಸ್ಯಾನಿಟೈಸರ್ ಸ್ವಚ್ಛ ಮಂತೊನ್ಲೆ ತಂಗಲ ಪರಿಸರನ್ನು ಸ್ವಚ್ಛ ದೀವನ್ಲೆ ಪಂಡದು ಉಳ್ಳಾಲ ನಗರಸಭಾ ಆಯುಕ್ತರು ಕೋವಿಡ್ ಅಧಿಕಾರಿಗಳ ಆದುಪನ ಶ್ರೀ ರಾಯಪ್ಪ ಕೊರೋನಾ ನಿಯಂತ್ರಣಕ್ಕೆ ಜನಕುಲ ಸಹಕಾರಕ್ಕೆ ಮನವಿ ಮಂತೊಂದೇರು. ಉಳ್ಳಾಲ ನಗರಸಭೆಯ ಪೌರಾಯುಕ್ತರಾದ ರಾಯಪ್ಪ ಅಂತ ನಾನು ಉಳ್ಳಾಳದ ನಾಗರಿಕರಲ್ಲಿ ಮನವಿ ಮಾಡುವುದೇನೆಂದರೆ ಕೋವಿಡ್-19 ತಡೆಗಟ್ಟುವ ಹಿತದೃಷ್ಟಿಯಿಂದ ನಾವೆಲ್ಲರೂ ಜಾಗೃತರಾಗಬೇಕು ಮತ್ತು ನಾವು ನಮ್ಮನ್ನು ಕಾಪಾಡಬೇಕು. ಅದರೊಟ್ಟಿಗೆ ಇನ್ನೊಬ್ಬರನ್ನು ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಮನೆಯಿಂದ ಹೊರಗಡೆ ಆದಷ್ಟು ಕಡಿಮೆ ಮಾಡಿ ಬರುವುದನ್ನು ಮತ್ತು ಚಿಕ್ಕ ಮಕ್ಕಳನ್ನು 60 ವರ್ಷ ಮೇಲ್ಪಟ್ಟ ಪ್ರಾಯದಸ್ಥರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬೇಡಿ. ಮನೆಯಲ್ಲಿ ಜಾಗ್ರತೆ ಮಾಡಿ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ, ಹೊರಗಡೆ ಅವಶ್ಯಕತೆ ಇದ್ದಾಗ ಬಂದಾಗ ಮಾಸ್ಕನ್ನು ಧರಿಸಿ ಮತ್ತು ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಬೇಕಾಗಿ ವಿನಂತಿ. ಅದರೊಂದಿಗೆ ಕಣ್ಣು ಮೂಗು ಬಾಯಿಯನ್ನು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಕೈ ಮುಟ್ಟಿ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಪದೇ ಪದೇ ಸೋಪು ಸ್ಯಾನಿಟೈಸೇಷನಿಂದ ಕೈಯನ್ನು ತೊಳಿತಾ ಇದ್ದರೆ ಈ ಕೊರೋನಾ ವೈರಸ್ಸನ್ನು ಬಾರದಿದ್ದಾಗೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಗರದ ನಾಗರಿಕರು, ನಮ್ಮ ಉಳ್ಳಾಳದ ನಾಗರಿಕರು ಇವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಚಿಕ್ಕ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬಾರ್ದು. ಪ್ರಾಯಸ್ಥರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸಬಾರ್ದು. ಅಗತ್ಯ ಇದ್ದರೆ ಮಾತ್ರ ಕಳಿಸತಕ್ಕದ್ದು. ಮನೆಯಲ್ಲಿರುವಾಗ ಜಾಗೃತಿಯಾಗಿರಬೇಕೆಂಬುದಾಗಿ ನಾನು ನಾಗರಿಕರಲ್ಲಿ ಮನವಿ ಮಾಡುತ್ತೇನೆ.